ಉಡುಪಿಯಾದ್ಯಂತ ನೀರಿನ ಸಮಸ್ಯೆ ತಲೆದೋರಿದೆ. ತುರ್ತು ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಲು ಅಗ್ನಿಶಾಮಕ ದಳಕ್ಕೂ ಸಾಕಷ್ಟು ನೀರಿನ ವ್ಯವಸ್ಥೆಗಳು ಬೇಕಾಗುತ್ತೆ. ಅಗ್ನಿಶಾಮಕ ದಳ ಬಾವಿಯಲ್ಲಿ ನೀರಿದ್ರೂ ಆ ನೀರನ್ನು ಲಿಫ್ಟ್ ಮಾಡಲು ಪಂಪ್ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ಜಿಲ್ಲಾ ನಾಗರಿಕ ಸಮಿತಿಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿಥ್ಯಾನಂದಾವಲಕಾಡು ಲೋಕೋಪಯೋಗಿ ಇಲಾಖೆ ಉಡುಪಿಯ ಸಹಕಾರದೊಂದಿಗೆ ನೀರೆತ್ತುವ ಪಂಪ್ ಸೆಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಂದು ನಾಗರಿಕ ಸಮಿತಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಕೊಡುಗೆಯಾಗಿ ನೀಡಲಾದ ನೀರೆತ್ತುವ ಪಂಪ್ ಉದ್ಘಾಟಿಸುವ ಕಾರ್ಯಕ್ರಮ ಅಜ್ಜರಕಾಡಿನ ಅಗ್ನಿಶಾಮಕ ದಳದ ಆವರಣದಲ್ಲಿ ನಡೆಯಿತು. ಸಮಾಜ ಸೇವಕ ಉದ್ಯಮಿ ಕೃಷ್ಣಮೂರ್ತಿ ಆಚಾರ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಗ್ನಿಶಾಮಕ ದಳದ ಬೇಡಿಕೆಗೆ ನಾಗರಿಕ ಸಮಿತಿ ಈ ಹಿಂದೆಯೂ ಸ್ಪಂದಿಸ್ತಾ ಬಂದಿದೆ. ಅಗ್ನಿಶಾಮಕ ದಳ ಕೆಲವೊಂದು ಬೇಡಿಕೆ ಈಡೇರಿಸುವಂತೆ ಮನವಿಯನ್ನ ಕೂಡ ಮಾಡಿದ. ಇದಕ್ಕೆ ಸ್ಪಂದಿಸುವ ಭರವಸೆಯನ್ನ ಕೂಡ ನೀಡಿದ್ರು. ಒಳ್ಳೆ ಕೆಲಸ ಮಾಡಿದ್ದಾರೆ. ಫೈರ್ ಸ್ಟೇಷನ್ ಒಂದು ಆಫೀಸ್ನ ಒಂದು ನಮ್ಮ ಫೈರ್ ಇಂಜಿನ್ ಒಳಗೆ ಟ್ಯಾಂಕಿಯಿಂದ ಬಾವಿಯಿಂದ ನೀರನ್ನು ಪೈಪ್ ಲೈನ್ ಮುಖಾಂತರ ಆ ಟ್ಯಾಂಕಿಗೆ ಒಂದು ಹಾಕುವ ಒಂದು ಯೋಜನೆ ಇಬ್ಬರು ಒಂದೇ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ನಾಗರಿಕ ಸಮಿತಿ ಒಂದು ಜಂಟಿಯಾಗಿ ಇದನ್ನು ಕಾರ್ಯಪ್ರವೃತ್ತಿ ಮಾಡಿದೆ. ಇದಕ್ಕೆ ನಾನು ಪ್ರಥಮವಾಗಿ ಜಿಲ್ಲಾ ನಾಗರಿಕ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರಾದಂಥ ಶ್ರೀಯುತ ನಿತ್ಯಾನಂದವಲಕಡು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅವರು ನಾನು ಎಲ್ಲಿ ಹೋದರೂ ಕೂಡ ನಿನ್ನೆಲ್ಲ ಮೊನ್ನೆ ಕೂಡ ಅವ್ರಿಗೆ ಫೋನ್ ಮಾಡಿದ್ದೆ. ಒಬ್ಬರು ಡೆತ್ ಆಗಿದ್ದು ಅವರ ಇದನ್ನು ಬಾಡಿಯನ್ನು ತಗೊಂಡು ಹೋಗ್ಬೇಕು ಹೇಳಿ 10 ಗಂಟೆ ಅಲ್ಲ 12 ಗಂಟೆ ರಾತ್ರಿ ಬೇಕಾದವರೊಂದು ನಾವು ಮನವಿಯನ್ನು ಮಾಡಿದಾಗ ಯಾನ್ ಪೋಪೆ ಕೃಷ್ಣಮೂರ್ತಿ ನಾನು ಹೋಗ್ತೇನೆ ಇಮಿಡಿಯೇಟ್ ಹೋಗ್ತೇನೆ ಎಲ್ಲಿ ಹೇಳಿ ಅಂಥ ಒಂದು ಸಮಾಜ ಸೇವಕರು ನಿತ್ಯಾನಂದವಲಕಾಡು ಅವರು. ನಾಗರಿಕ ಸಮಿತಿಯ ನಿತ್ಯಾನಂದವಲಕಾಡು ಮಾತನಾಡಿ, ಅಗ್ನಿಶಾಮಕ ದಳಕ್ಕೆ ತುರ್ತು ಕೆಲಸಕ್ಕೆ ನೀರು ಬೇಕಾಗುತ್ತೆ. ಈ ಬಗ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಕಾರವನ್ನು ಪಡೆದು ಪಂಪ್ ಸೆಟ್ ಅನ್ನು ಒದಗಿಸಿದ್ದೇವೆ. ಮುಂದೆಯೂ ಯಾವುದಾದರೂ ಅಗತ್ಯ ನೆರವು ಬೇಕಿದ್ರೆ ಒದಗಿಸಲು ನಾಗರಿಕ ಸಮಿತಿ ಸಿದ್ಧವಿದೆ ಎಂದರು. ವಿದ್ಯುತ್ ಚಾಲಿತ ಮೋಟರ್ ಅನ್ನು ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರಾಮುಖ್ಯವಾಗಿ ಅಗ್ನಿಶಾಮಕ ದಳಕ್ಕೆ ಬೆಂಕಿ ಬಿದ್ದಲ್ಲಿ ಎಮರ್ಜೆನ್ಸಿಯಾಗಿ ನೀರು ಬೇಕಾಗುವ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ನೀರಿನ ಕೊರತೆ ಈ ಬಾರಿ ಬಂದ ಕಾರಣ ಅವರಿಗೆ ನೀರಿನ ಅವಶ್ಯಕತೆ ಇತ್ತು. ಕಳೆದ 2 ವರ್ಷದ ಹಿಂದೆ ಇಲ್ಲಿಯೇ ಬೋರು ಒಂದು ಸರಿ ಇಲ್ಲದ ಕಾರಣ ಆ ಬೋರು ಕೂಡವನ್ನು ಪುರುಷೋತ್ತಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದನ್ನು ಸರಿಪಡಿಸಿದ್ದೆವು. ಈ ಬಾರಿ ಕೂಡ ನಮ್ಮ ಇಲ್ಲಿ ಬಾವಿಯ ಒಂದು ಆಳ ನೋಡಿ ಅದರಲ್ಲಿ ನೀರಿನ ವ್ಯವಸ್ಥೆ ಇದ್ದ ಕಾರಣ ನಾವು ಇವತ್ತು ಅದಕ್ಕೆ ಪಂಪನ್ನು ಅಳವಡಿಸಿ ಇವತ್ತು ಅಮೃತ ಕೃಷ್ಣಮೂರ್ತಿ ಆಚಾರ್ಯ ಅವರ ಇದರಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಎಚ್ಎಂ ವಸಂತ್ ಕುಮಾರ್, ಸ್ಟೇಷನ್ ಆಫೀಸರ್ ಸಿ ಗೋಪಾಲ್, ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಎಎಲ್ ನಾಯ್ಕ, ನಿಜಗುಣ, ಸೂರ್ಯಪ್ರಕಾಶ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.